ಜಿಲ್ಲೆಯ ರೈತರು ಇದೀಗ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಸಂತೃಪ್ತಿ ಹೊಂದಿದ್ದಾರೆ. ಕೃಷಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ದು ಯಂತ್ರದ ಉಪಯೋಗ ಮೂಲಕ ಇದನ್ನು ಪರಿಹರಿಸಿದ್ದಾರೆ. ಇದರೊಟ್ಟಿಗೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಮರೆತಿದ್ದಾರೆ. ಆದರೆ ಬಜಪೆಯಲ್ಲಿನ ರೈತರೊಬ್ಬರು ಈಗಲೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಇತ್ತೀಚಿನ ಕೃಷಿ ಕ್ಷೇತ್ರಕ್ಕೆ ಆಧುನಿಕತೆಯ ಸ್ಪರ್ಶ ಸಿಕ್ಕಿದ ಮೇಲೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮರೆಯಾಗಿದೆ. ಕೂಲಿ ಕಾರ್ಮಿಕರ ಕೊರತೆಯಿಂದ ಕೆಲ ವರ್ಷಗಳಲ್ಲಿ ಕೃಷಿಯಿಂದ ಹಲವು ರೈತರು ಹಿಮ್ಮುಖವಾದರೆ, ಕೃಷಿ ಚಟುವಟಿಕೆಗಳಲ್ಲಿ ಯಂತ್ರಗಳ ಬಳಕೆಯ ನಂತರದ ವರ್ಷಗಳಲ್ಲಿ ಅಂದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ರೈತರು ಮತ್ತೆ ಕೃಷಿಯತ್ತ ಮುಖ ಮಾಡಿದರೂ ಸಾಂಪ್ರದಾಯಿಕ ಕೃಷಿಯತ್ತ ಜನ ಮುಖ ಮಾಡಲೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಹೆಚ್ಚಾಗಿ ಇದ್ದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮಾತ್ರ ಮರೆಯಾಗಿದೆ. ಬಹುತೇಕ ಕಡೆ ಯಂತ್ರಗಳ ಬಳಕೆ ಹೆಚ್ಚಾಗಿದ್ದು ನಾಟಿ ಕಾರ್ಯದಿಂದ ಭತ್ತದ ಕಟಾವಿನ ತನಕ ಯಂತ್ರಗಳನ್ನ ಅವಲಂಬಿಸುವಂತಾಗಿದೆ. ಆದರೆ ಬಜಪೆ ಸಮೀಪದ ಕಲ್ಲೋಡಿಯಲ್ಲಿ ರೈತರೊಬ್ಬರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಂಡಿದ್ದು ಈಗಲೂ ಎತ್ತುಗಳ ಸಹಾಯದಿಂದ ಉಳುಮೆಯನ್ನ ಮಾಡ್ತಾ ಇದ್ದಾರೆ. ಕಲ್ಲೋಡಿ ನಿವಾಸಿ ಸುಬ್ರಾಯ ಮಡಿವಾಳ ಅವರು ತಮ್ಮ ಹಿರಿಯರ ಕಾಲದಿಂದಲೂ ಭತ್ತದ ಕೃಷಿಯನ್ನೇ ಅವಲಂಬಿಸಿದ್ದು ಮಾತ್ರವಲ್ಲದೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಮುಂದುವರಿಸುತ್ತಿದ್ದಾರೆ. ಪಾರಂಪರ್ಯವಾಗಿ ನಮ್ಮ ಅಜ್ಜನ ಕಾಲದಿಂದ ಬಂದಂಥ ಕೃಷಿ. ನಾವು ಕೋಣಗಳನ್ನೇ ಸಾಕಿ ಕೋಣಗಳಿಂದಲೇ ಉಳುಮೆ ಮಾಡೋದು. ಅದು ಕೋಣಗಳನ್ನು ಸಾಕೋದಂದರೆ ಈಗ ಕಷ್ಟದ ವಿಷಯವೇ, ಆದರೂ ನಾವು ಗೊಬ್ಬರಕ್ಕೆ, ತೋಟಕ್ಕೆ, ಗದ್ದೆಗೆ ಗೊಬ್ಬರ ಸಹ ಆಗ್ತದೆ. ಮತ್ತು ನಾವು ನಮ್ಮದೇ ಜಮೀನಲ್ಲ, ನಮ್ಮ 2-3 ಕಡೆಯಲ್ಲಿ ಇಲ್ಲಿ ಕೃಷ್ಣಪ್ಪ ದೇವರಿಗೆ ಇದ್ದಾರೆ, ಅವರ ಜಮೀನಲ್ಲಿ ಮತ್ತು ನಮ್ಮ ಜಮೀನಲ್ಲಿ ಪಶುಗಳಿಗೆ ಇದನ್ನು ಜೋಳ ಬಿತ್ತನೆ ಮಾಡ್ತೇವೆ. ಮತ್ತು ತರಕಾರಿ ಮತ್ತು ಅಡಿಕೆ ತೋಟಕ್ಕೆ ನಾವು ಈ ಫರ್ಟಿಲೈಸರ್ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ನಾವು ಹಟ್ಟಿ ಗೊಬ್ಬರವನ್ನೇ ಜಾಸ್ತಿಯಾಗಿ ಗದ್ದೆಗೆ, ತರಕಾರಿಗೆಲ್ಲ ಯೂಸ್ ಮಾಡೋದು. ಹತ್ತೆಯನ್ನು ನಾವು 2 ಸಲ 2 ಬೆಲೆ ಮಾಡ್ತೇವೆ. ನಂತರ ಅದರಲ್ಲಿ ಕೊಯ್ದ ತಕ್ಷಣ ಜೋಳ ಬಿತ್ತನೆ ಮಾಡಿ ಅದನ್ನು ದನಗಳಿಗೆ, ಕೋಣಕ್ಕೆ ಎಲ್ಲ ಹಾಕಲಿಕ್ಕೆ ಅಂತ ಯೂಸ್ ಮಾಡ್ತೇವೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ತ್ರಾಸದಾಯಕ ಮಾತ್ರವಲ್ಲದೆ ಇದರಲ್ಲಿ ಖರ್ಚು ವೆಚ್ಚ ಹೆಚ್ಚು. ಆದರೂ ಸುಬ್ರಾಯ ಮಡಿವಾಳ ಅವರು ಸಾಂಪ್ರದಾಯಿಕ ಕೃಷಿಯಿಂದ ಮಾತ್ರ ಹಿಮ್ಮುಖವಾಗಿಲ್ಲ. ಇವರು ಭತ್ತದ ಕೃಷಿ ಮಾತ್ರವಲ್ಲದೆ ತರಕಾರಿಯನ್ನು ಬೆಳೆಸುತ್ತಾರೆ. ಹೆಚ್ಚಾಗಿ ಬಸಳೆ, ಬೆಂಡೆ, ತೊಂಡೆ, ಬದನೆ ಮತ್ತಿತರ ತರಕಾರಿಗಳನ್ನ ಬೆಳೆಸುತ್ತಾರೆ. ಹೆಚ್ಚಾಗಿ ಹಟ್ಟಿ ಗೊಬ್ಬರವನ್ನ ಬಳಸುತ್ತಾರೆ. ಕೃಷಿಯ ಒಟ್ಟಿಗೆ ಹೈನುಗಾರಿಕೆಯಲ್ಲೂ ತೊಡಗಿಕೊಂಡಿದ್ದು ಇದರಿಂದ ಕೃಷಿಗೆ ಬೇಕಾದಷ್ಟು ಗೊಬ್ಬರವು ಸಿಗುತ್ತದೆ. ಈ ರೀತಿಯಾಗಿ ಹೈನುಗಾರಿಕೆ ಕೃಷಿಗೆ ಪೂರಕವಾಗಿದೆ ಎನ್ನುತ್ತಾರೆ ಸುಬ್ರಾಯರು. ಏನೇ ಆಗ್ಲಿ, ತ್ರಾಸದಾಯಕವಾದ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಮುಂದುವರಿಸ್ತಾ ಇರುವಂತಹ ಸುಬ್ರಾಯ ಮಡಿವಾಳ ಅವರನ್ನ ಮೆಚ್ಚಲೇಬೇಕು. ನಿಶಾಂತ್ ಶೆಟ್ಟಿ, ಕಿಲೆಂಚೂರು, ನಮ್ಮ ಕುಡ್ಲ ನ್ಯೂಸ್ 24x7 ಮುಲ್ಕಿ.